ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ಕಣಕ್ಕೆ ಈಗಾಗಲೇ ಧುಮುಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಪ್ರಮುಖ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆಯೇ ನೇರ ಹಣಾಹಣಿ ನಡೆಯಲಿದೆ. ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಮೇ 12ಕ್ಕೆ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಮೇ 18ಕ್ಕೆ ಫಲಿತಾಂಶ ಬರಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ಮತಪೇಟೆಯನ್ನ ಆರಂಭಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಪ್ರಮುಖ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆಯೇ ನೇರ ಹಣಾಹಣಿ ನಡೆಯಲಿದೆ. ಕಾಂಗ್ರೆಸ್ ಪಕ್ಷ ಚುನಾವಣಾ ಕಣಕ್ಕೆ ಕಳೆದ ಎಲ್ಲಾ ಬಾರಿಗಿಂತಲೂ ಅತ್ಯಂತ ಉತ್ಸಾಹದಿಂದ ಧುಮುಕಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ಒಂದು ಹಂತದ ಪ್ರಚಾರವನ್ನ ನಡೆಸಿರುವ ಪಕ್ಷದ ಕಾರ್ಯಕರ್ತರು ಇದೀಗ ಮತ್ತೊಂದು ಹಂತದ ಪ್ರಚಾರಕ್ಕೆ ಇಳಿದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಆಡಳಿತವನ್ನ ಪ್ರತಿ ಮತದಾರನಿಗೆ ಮುಟ್ಟಿಸುವ ಪ್ರಯತ್ನವನ್ನ ಕಾರ್ಯಕರ್ತರು ನಡೆಸುತ್ತಿದ್ದಾರೆ. ಅಲ್ಲದೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ತನ್ನದೇ ಆದ ಘೋಷಣೆಯೊಂದನ್ನ ಮನೆ ಮನೆಗಳಲ್ಲಿ ಹೇಳಿಕೊಂಡು ಬರ್ತಿದೆ. ನಾವು ಕೆಲಸ ಮಾಡುತ್ತೇವೆ, ಕೂಲಿ ಕೊಡಿ ಎನ್ನುವುದು ಕಾಂಗ್ರೆಸ್ ಪಕ್ಷದ ಪ್ರತಿಯೋರ್ವ ಕಾರ್ಯಕರ್ತನ ಬಾಯಲ್ಲಿ ಕೇಳಿಬರುತ್ತಿದೆ. ಪ್ರತಿ ಬೂತ್ಗಳಿಗೂ ಕೂಡ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕ್ರಮ ಏನಿದೆ, ಮನೆ ಮನೆ ಕಾಂಗ್ರೆಸ್ ಕಾರ್ಯಕ್ರಮ ಇರ್ಬೋದು, ಅಥವಾ ಇಂದಿರಾ ಗಾಂಧಿ ದೀಪ ನಮನ ಇರ್ಬೋದು, ಅಥವಾ ನಮ್ಮ ಪಕ್ಷದ ತರಬೇತಿ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳ ಜೊತೆ ನಾವು ಇಲ್ಲಿವರೆಗೆ ಪಕ್ಷವನ್ನು ಸಜೀವ ಮಾಡಿದ್ದೇವೆ. ನಾವು ಕೆಲಸ ಮಾಡಿದ್ದೇವೆ, ನಮಗೆ ಕೂಲಿ ಕೊಡಿ, ಇಷ್ಟೇ ನಮ್ಮ ಒಂದು ಪ್ರಾರ್ಥನೆ. ಅತ್ಯಂತ ಒಳ್ಳೆಯ ಕೆಲಸ ಈ ರಾಜ್ಯದಲ್ಲೇ ಆಗಿದೆ, ಈ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಆಗಿದೆ, ಕೆಲಸ ಮಾಡಿದ್ದೇವೆ, ಕೂಲಿ ಕೊಡಿ ಎನ್ನುವುದೇ ನಮ್ಮ ಒಂದು ದೊಡ್ಡ ಕರ್ನಾಟಕ ಕಾಂಗ್ರೆಸ್ ಕೈಯಲ್ಲಿ, ಈ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿ. ಬಿಜೆಪಿ ಕೂಡ ಚುನಾವಣಾ ದೃಷ್ಟಿಯಿಂದ ತನ್ನ ರಣತಂತ್ರವನ್ನ ಹೆಣೆದಿದೆ. ಈ ಪಕ್ಷವು ಮನೆ ಮನೆಗೆ ಭೇಟಿ ಕಾರ್ಯಕ್ರಮದ ಮೂಲಕ ಬಿಎಸ್ ಯಡಿಯೂರಪ್ಪರ ಜನಪರ ಯೋಜನೆಗಳ ಜೊತೆಗೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಮುಂದಿಟ್ಟುಕೊಂಡು ಮತದಾರರ ಮುಂದೆ ಹೋಗುತ್ತಿದೆ. ಅಲ್ಲದೆ ಸಿದ್ದರಾಮಯ್ಯರ ಹಿಂದೂ ವಿರೋಧಿ ನೀತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಹಿಂದೂ ಯುವಕರ ಕೊಲೆ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ಮತಯಾಚನೆಗೆ ತೊಡಗಿಕೊಂಡಿದೆ. ಈ ಬಾರಿ ಬಿಜೆಪಿ ಎನ್ನುವುದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಘೋಷಣೆಯಾಗಿದ್ದು ಪ್ರತಿ ಬಿಜೆಪಿ ಕಾರ್ಯಕರ್ತನು ಇದನ್ನೇ ಪಡಿಸುತ್ತಿರುವುದು ಕಂಡುಬರುತ್ತಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ಅಭಿವೃದ್ಧಿಯತ್ತ ನಮ್ಮ ಹೆಜ್ಜೆ, ಅದರ ಬಗ್ಗೆ ನಾವು ಗಮನವನ್ನು ಕೊಡ್ತೇವೆ. ಇನ್ನೊಂದು ಬಹುಸಂಖ್ಯಾತರ ಆ ಮೇಲೆ ಹಲ್ಲೆ ಕೊಲೆ ಯಾವುದೆಲ್ಲ ಆಗಿದೆ, ಬಹುಶಃ ಇದಕ್ಕೆ ಇತಿಶ್ರೀ ಹಾಕುವಂಥ ಸಂಗತಿ. ಎಲ್ಲರನ್ನೂ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಏನು ಕುವೆಂಪು ಹೇಳಿದಾರ, ಅದು ನಮ್ಮ ನೀತಿ. ಅದರ ಆಧಾರದಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ಕಾವಿನ ಜೊತೆಗೆ ಚುನಾವಣಾ ಕಾವು ಹೆಚ್ಚಾಗಲಾರಂಭಿಸಿದೆ. ಎರಡೂ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗಳು ಆರಂಭಗೊಂಡಿದ್ದು ಉಳಿದ ರಾಜಕೀಯ ಪಕ್ಷಗಳು ಈ ಪೈಪೋಟಿಯ ಮಧ್ಯೆ ಮಾಯವಾಗಲಿದೆ. ಒಂಜಿ ವರ್ಷ 4 ತಿಂಗಳು ಮುಟ್ಟ ಐಕ್ ಪರ್ಮಿಷನ್ ಈ ಗವರ್ಮೆಂಟ್ ಪರ್ಮಿಟ್ ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.